ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾದ ಪುತ್ತೂರಿನ ಪ್ರಥಮ ಮಹಿಳಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ತರಬೇತಿ ಮುಗಿಸಿ ಹುಟ್ಟೂರಿಗೆ ಆಗಮಿಸಿದ ಬಲ್ನಾಡು ದೇವಸ್ಯ ತೇಜಾವತಿ ಮತ್ತು ಪದ್ಮಯ್ಯ ಗೌಡ ದಂಪತಿಯ ಪುತ್ರಿ ರಮ್ಯಾ ದೇವಸ್ಯ ಅವರನ್ನ ಬಲ್ನಾಡು ಗ್ರಾಮಸ್ಥರು ಬೈಪಾಸ್ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಮಧ್ಯಪ್ರದೇಶದಲ್ಲಿ ತರಬೇತಿ ಪಡೆಯುತ್ತಿರುವ ರಮ್ಯಾ ಅವರು ಮಂಗಳೂರು ತನಕ ವಿಮಾನದಲ್ಲಿ ಆಗಮಿಸಿ ಅಲ್ಲಿಂದ ಕಾರಿನಲ್ಲಿ ಆಗಮಿಸಿದ ಅವರನ್ನ ಬೈಪಾಸ್ ರಸ್ತೆಯ ಬಲ್ನಾಡು ಕ್ರಾಸ್ ಬಳಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಬಳಿಕ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಸಾಗಿದ್ರು. ಬಲ್ನಾಡ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪರಮೇಶ್ವರಿ ಭಟ್, ಸದಸ್ಯ ಬಾಲಸುಬ್ರಹ್ಮಣ್ಯ, ನಗರಸಭಾ ಸದಸ್ಯೆ ಪೂರ್ಣಿಮಾ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕಿರಣ್ ಶೆಟ್ಟಿ ಬಲ್ನಾಡು, ನ್ಯಾಯವಾದಿ ಚಿದಾನಂದ್ ಬೈಲಾಡಿ ಬಲ್ನಾಡು, ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಾಧವಗೌಡ ಕಾಂತಿಲ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ದಿವ್ಯಾ ಪುರುಷೋತ್ತಮ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ನಾವು ಇಲ್ಲಿಂದ ಹೋಗುವಾಗನೇ ತುಂಬಾ ಟಿವಿ ಇದರಿಂದೆಲ್ಲ ಇದು ಮಾಡಿ ಹೋಗಿದ್ದೇವಲ್ಲ, ಸೊ ಅಲ್ಲಿ ಹೋಗಿ ಆಗುವಾಗ ಸಹ ತುಂಬ ಜನ ನಮ್ಮನ್ನು ಅಂದರೆ ರೆಕಗ್ನೈಸ್ ಮಾಡ್ತಿದ್ರು. ನಿಮ್ಮದು ಇದರೆಲ್ಲ ಟಿ ವಿಯಲ್ಲೆಲ್ಲ ಬಂದಿದೆ ಅಲ್ಲ ಅಂತೇಳಿ. ಆವಾಗ ನಾವು ಹೇಳ್ತಿದ್ದೆ, ಹೌದು ನಮ್ದು ಅಂದರೆ ನಮ್ಮ ಜಿಲ್ಲೆಯಿಂದ ಯಾರು ಸಹ ಆರ್ಮಿದು ಫೀಲ್ಡಿಗೆ ಅಷ್ಟು ಜನ ಹೋಗೋದಿಲ್ಲ, ಫಸ್ಟ್ ಟೈಮ್ ನಾವು ಬಂದಿರೋದು, ಅದಕ್ಕೆ ಹಾಗೆ ಟಿ ವಿಯಲ್ಲೆಲ್ಲ ಬಂದಿದೆ ಅಂತೇಳಿ ಹೇಳ್ತಿದ್ದೆವು. ಮತ್ತು ಅವಳು ಯೋಗಿತಾ ನನ್ನ ಜೊತೆ ಇರ್ತಿದ್ದ, ಅಂದರೆ ನಮಗೊಂಥರ ಫಸ್ಟಿಗೆ ಒಂದು ಹೊಸ ಪ್ಲೇಸಿಗೆ ಹೋಗುವಾಗ ನಮಗೆ ಪರಿಚಯ ಇದ್ದವರು ಇರುವಾಗ ಒಂದು ಸ್ವಲ್ಪ ನಮಗೆ ಇದಾಗ್ತಿತ್ತು. ಫಸ್ಟಿಗೆ ಭಯ ಆಗುತ್ತೆ, ಅಲ್ಲಂದರೆ ಬೇರೆ ಊರಿಗೆ ಹೋಗ್ತಿದ್ದೇವಲ್ಲ ಹಾಗೆ. ಮತ್ತು ಅವಳ ಜೊತೆ ಖುಷಿ ಆಗ್ತಿತ್ತು. ಮತ್ತು ನಂದು ಮತ್ತು ಅವಳದು ಬೇರೆ ಬೇರೆ ಗ್ರೂಪ್, ಅಲ್ಲಿ ಅಂದರೆ ಅವ್ರು ಬೇರೆ ಬೇರೆ ಗ್ರೂಪ್ ಮಾಡ್ತಾರೆ, ಅದರಲ್ಲಿ ಅವಳದು ಬೇರೆ ಗ್ರೂಪ್ ನಂದು ಬೇರೆ ಗ್ರೂಪ್. ನಾನು ನೆನೆಸಿರಲಿಲ್ಲ ಅಂದರೆ ಈ ಒಂದು ಪೊಸಿಷನಿಗೆ ಹೋದ್ಮೇಲೆ ಇಂಥ ಇದೆಲ್ಲ ಸಿಗುತ್ತೆ ಅಂತೇಳಿ. ಫಸ್ಟ್ ಆಫ್ ಆಲ್ ನಾನು ಊರಿನವರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೇನೆ, ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾರೆ. ಇನ್ನು ಮುಂದೆ ಸಹ ನಮ್ಮ ಊರಿಂದ ಇನ್ನೂ ಸಹ ಹುಡುಗಿಯರು ಈ ಫೀಲ್ಡಿಗೆ ಹೋಗಬೇಕು ಅಂತೇಳಿ ಬಯಸ್ತೀನಿ.